ಜೇನು ಪೆಟ್ಟಿಗೆಗೆ ಸೂಪರ್ ಅಳವಡಿಕೆ. ಒಂದು ಹೊಸ ವಿಡಿಯೋದೊಂದಿಗೆ ನಾವು ನಿಮ್ಮ ಮುಂದೆ. ದೇವಲೋಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಿನಿಂದ ಜೇನು ಸಂಗ್ರಹಣೆಗೆ ಜೇನು ನೊಣಗಳು ತಯಾರಾಗಿರುತ್ತದೆ. ಈ ಸಮಯದಲ್ಲಿ ನಾವು ಸೂಪರನ್ನು ಅಳವಡಿಸುವುದರಿಂದ ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು. ಇದು ಡಿಸೆಂಬರ್ ತಿಂಗಳಲ್ಲಿ ನಾವು ತೆಗೆದಂಥ ವಿಡಿಯೋದ ತುಣುಕು. ಒಂದು ಚೂರಿಯ ಸಹಾಯದಿಂದ ಎರಿಗಳನ್ನು ದೂರ ಸರಿಸಿ ಹೆಚ್ಚಾಗಿ ಬೆಳೆದಿರುವ ಒಂದು ಎರಿಯನ್ನು ಕಟ್ ಮಾಡಿ ಸೂಪರ್ಗೆ ಇಡಬೇಕು. ಇದರ ವಿಧಾನವನ್ನು ವಿಡಿಯೋ ಮೂಲಕ ತಿಳಿಸಿಕೊಡ್ತೇವೆ. ಮೊದಲಿಗೆ ಸೂಪರನ್ನು ಅದರಿಂದ ತೆಗೆಯಬೇಕು. ಬಳಿಕ ಜೇನುನೊಣಗಳಿಂದ ಎರಿಗಳನ್ನು ಬೇರ್ಪಡಿಸಬೇಕು. ಗಾಳಿಯ ಸಹಾಯದಿಂದ ಬಾಯಿಯಿಂದ ಊದಿದಾಗ ಜೇನುನೊಣಗಳು ಎರಿಗಳನ್ನು ಬಿಟ್ಟು ಕೆಳಕ್ಕೆ ಇಳಿಯುವುದು. ಆ ಬಳಿಕ ಚೂರಿಯ ಸಹಾಯದಿಂದ ಎರಿಗಳನ್ನು ಕಟ್ ಮಾಡಿ ಪಕ್ಕದಲ್ಲಿಡಬೇಕು. ಬಳಿಕ ಒಂದೊಂದಾಗಿ ಸೂಪರ್ ಎರಿಗಳಲ್ಲಿ ಅದನ್ನು ಜೋಡಿಸ್ತಾ ಹೋಗಬೇಕು. ಈಗ ನಾವು ಈಗಾಗಲೇ ತುಂಬಿದಂಥ 2 ಎರಿಗಳ ಸಹಿತವಾಗಿ ಸೂಪರನ್ನು ಇಡುತ್ತಿದ್ದೇವೆ. ಬಳಿಕ ಖಾಲಿ ಇರುವ ಎರಿಗಳಲ್ಲಿ ಈಗ ತೆಗೆದಂತಹ ಹೆಚ್ಚುವರಿ ಎರಿಗಳನ್ನು ಕಟ್ ಮಾಡಿ ಅದಕ್ಕೆ ಅಳವಡಿಸಬೇಕು. ಸೂಪರನ್ನು ಬ್ರೂಡ್ ಚೇಂಬರ್ನ ಮೇಲೆ ಇರಿಸುವಾಗ ಅಲ್ಲಿ ಜೇನುನೊಣಗಳು ಇಲ್ಲದಿರುವುದನ್ನು ಖಚಿತಪಡಿಸಬೇಕು. ಇಲ್ಲವಾದಲ್ಲಿ ಅವುಗಳು ಸಾಯುವ ಸಾಧ್ಯತೆಗಳಿವೆ. ಅಥವಾ ಬ್ರೂಡ್ ಚೇಂಬರ್ನ ಮೇಲೆ ಒಂದು ಕಡ್ಡಿಯನ್ನಿಟ್ಟು ಸೂಪರನ್ನು ಇಡುವಾಗ ಜೇನುನೊಣಗಳಿಗೆ ಚಲನವಲನಕ್ಕೆ ಹೆಚ್ಚುವರಿ ಅವಕಾಶವು ಒದಗಿ ಬರುವುದು. ಇದರಿಂದ ಶೀಘ್ರ ಒಂದು ಕಾರ್ಯನಿರ್ವಹಣೆಗೂ ಕೂಡ ಸಹಕಾರವಾಗುವುದು. ಜೇನುನೊಣಗಳು ಈಗಾಗಲೇ ಜೇನು ಸಂಗ್ರಹಣೆಯ ಕಾರ್ಯವನ್ನು ಆರಂಭಿಸಿದೆ. ಇದು ಮೇಣದ ಎರಿಗಳಲ್ಲಿ ನೀವು ಕಾಣಬಹುದು. ಒಂದು ಹಳದಿ ಬಣ್ಣ ನಿಮಗೆ ಕಾಣ್ತಾ ಇದೆ, ಅದು ತುಪ್ಪ, ಜೇನುತುಪ್ಪ ಈಗಾಗಲೇ ಸಂಗ್ರಹಿಸಿದೆ. ಇದು ಸೂಪರ್ನಲ್ಲಿ ಅಳವಡಿಸುವಂತಹ ಎರಿಗಳು. ಈ ಎರಿಗಳಲ್ಲಿ ಮೇಣದ ಎರಿಗಳನ್ನು ಅಳವಡಿಸಿ ಬಳಿಕ ಸೂಪರ್ನಲ್ಲಿ ಜೋಡಿಸಬೇಕು. ಈಗ ನಾವು ಒಂದೊಂದಾಗಿ ಅದನ್ನು ಅಳವಡಿಸುತ್ತಾ ಹೋಗೋಣ. ಮೊದಲಿಗೆ ಮೇಣವನ್ನು ಕಟ್ ಮಾಡಿ, ಸಾಧಾರಣವಾಗಿ ತುಂಬ ಮೇಣಗಳಿದ್ದರೆ ನಾವು ದೊಡ್ಡದಾಗಿ ಕಟ್ ಮಾಡಿ ಇಡ್ಬೋದು. ಇದು ಸ್ವಲ್ಪ ಇರೋದರಿಂದ ನಾನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಇನ್ನು ಬೇರೆ ಪೆಟ್ಟಿಗೆಗಳಿಗೂ ಅಳವಡಿಸಲಿಕ್ಕೆ. ಅಥವಾ ಬ್ರೂಡ್ ಚೇಂಬರ್ನಲ್ಲಿ ಕಪ್ಪಾಗಿರುವ ಎರಿಗಳನ್ನು ತೆಗೆದು ಕೂಡ ನಾವು ಅದನ್ನು ಸೂಪರ್ಗೆ ಅಳವಡಿಸಬಹುದು. ಕಪ್ಪಾಗಿರುವ ಎರಿ ಅಥವಾ ಈ ಗಂಡು ಮೊಟ್ಟೆಗಳು ಹೆಚ್ಚಾಗಿ ಕಾಣಸಿಗುವ ಎರಿಗಳನ್ನು ಕೂಡ ನಾವು ತೆಗೆದು ಅದನ್ನು ಕಟ್ ಮಾಡಿ ಸೂಪರ್ಗೆ ಅಳವಡಿಸಬಹುದು. ಯಾಕೆಂದರೆ ಇಲ್ಲವಾದಲ್ಲಿ ಗಂಡು ನೊಣಗಳು ಜಾಸ್ತಿ ಆದರೆ ಗೂಡು ಪಾಲಾಗುವ ಸಾಧ್ಯತೆಗಳಿವೆ. ಈಗ ಕಟ್ ಮಾಡಿಟ್ಟಂತಹ ಮೇಣದ ಎರಿಗಳನ್ನು ಮರದ ಎರಿಗಳ ಮೇಲೆ ಇಟ್ಟು, ಕೃತಕ ಎರಿಗಳ ಮೇಲೆ ಇಟ್ಟು ನಾವು ಅದನ್ನು ಒಂದೊಂದಾಗಿ ಜೋಡಿಸುತ್ತಾ ಹೋಗೋಣ. ಮರದ ಕೃತಕ ಎರಿಗಳ ಕೆಳಭಾಗದಲ್ಲಿ ನಾವು ಮೇಣದ ಎರಿಗಳನ್ನು ಜೋಡಿಸಬೇಕು. ಯಾಕಂದರೆ ಬ್ರೂಡ್ ಚೇಂಬರ್ನಲ್ಲಿ ನಾವು ಎರಿಗಳನ್ನು ಜೋಡಿಸುವಾಗ ಮೇಲ್ಭಾಗಕ್ಕೆ ಅಂಟಿಕೊಂಡಂತೆ ನಾವು ಜೋಡಿಸ್ತೇವೆ. ಸೂಪರ್ನಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ನಾವು ತಳಭಾಗದಲ್ಲಿ ಮೇಣವನ್ನು ಜೋಡಿಸ್ತೇವೆ. ಸುರಕ್ಷತೆಗಾಗಿ ರಬ್ಬರ್ ಬ್ಯಾಂಡ್ ಅಳವಡಿಸಿದರೆ ಉತ್ತಮ. ಯಾಕಂದರೆ ಇದು ಸಣ್ಣ ಪೀಸ್ ಆದ್ದರಿಂದ ನಾವು ರಬ್ಬರ್ ಬ್ಯಾಂಡ್ ಬಳಸಿಲ್ಲ. ದೊಡ್ಡ ಪೀಸ್ ನಾವು ಇಡುವಾಗ ಅದು ಸ್ವಲ್ಪ ಶೇಕ್ ಆದರೂ ಕೂಡ ಬೀಳುವ ಸಾಧ್ಯತೆಗಳಿವೆ. ಅಥವಾ ನಮಗೆ ಮಾರ್ಕೆಟ್ನಲ್ಲಿ ಕೃತಕ ಮೇಣದ ಹಾಳೆಗಳು ಕೂಡ ಸಿಗ್ತದೆ. ಅದನ್ನು ಅಳವಡಿಸುವುದರಿಂದ ಜೇನುನೊಣಗಳಿಗೆ ಸ್ವಲ್ಪ ವೇಗವಾಗಿ ಕಾರ್ಯಾಚರಣೆಗೆ ಸಹಾಯಕವಾಗುತ್ತದೆ.
ಕೇರಳ ಮಾದರಿಯ ಪೆಟ್ಟಿಗೆಯಾದ್ದರಿಂದ ಇದರಲ್ಲಿ ಸೂಪರ್ನಲ್ಲಿ 6 ಏರಿಗಳನ್ನು ಮಾತ್ರ ಅಳವಡಿಸಲು ಸಾಧ್ಯವಾಗುತ್ತದೆ. ಎಲ್ಲ ಏರಿಗಳನ್ನು ಅಳವಡಿಸಿದ ಬಳಿಕ ಮುಚ್ಚಳವನ್ನು ಸುರಕ್ಷಿತವಾಗಿ ಅಳವಡಿಸಿ ಬಳಿಕ ನಾವು ಈ ಒಂದು ಕಾರ್ಯಾಚರಣೆಯನ್ನು ಮುಗಿಸುತ್ತೇವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.